ಸರ್ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ. ಇದು ಎಂತದು ಮಾರೆ? ಟೈಮ್ ಸ್ಟಾರ್ಟ್ ಆಯ್ತು ಸರ್. ನಿನ್ನನ್ನು ಟಿವಿಯಲ್ಲಿ ನೋಡುವಾಗ ಬಾರಿ ಚಂದ ಕಾಣ್ತಿ ಮಾರೆ. ಹೀಗೆ ನೋಡಿದ್ರೆ ಮನುಷ್ಯ ನೋಡ್ಲಿಕ್ಕಿಲ್ಲ ಮಾರೆ. ನೀನು ಈ ದೊಡ್ಡ ದೊಡ್ಡವರನ್ನೆಲ್ಲ ಗೆಸ್ಟ್ಗಳನ್ನು ಕೂತ್ಕೊಳಿಸಿ ಈ ಕೋಟ್ ಹಾಕಿ ಮಂಗೆ ಮಾಡೋದ ಅಂತಲ್ಲ. ಎಂತ ಮನುಷ್ಯ ಮಾರೆ. ಸರ್ ಲೈವ್ ಅಲ್ಲಿ ಇದ್ದೇವೆ. ಲೈವ್ ಒಳ್ಳೇದಾಯ್ತು. ಪ್ರೋಗ್ರಾಮ್ ಸ್ಟಾರ್ಟ್ ಇದೆಲ್ಲ ಎಂತ ಮಾರೆ ಸಿಕ್ಕಿಸಿದೆಲ್ಲ. ಮೈಕ್ ಸರ್ ಮಾತಾಡಿದ್ದು ಸ್ವಲ್ಪ ನಾವು ಮಾತಾಡಿದ್ದು ಜೋರ್ ಕೇಳಲಿಕ್ಕೆ. ಜೋರ್ ಕೇಳ್ತದ? ಹೌದು. ಇಂಥದ್ದಿದ್ರೆ 2 ಕೊಡು ಮಾರೆ. ನಮ್ಮ ಹಿಂದಿ ಟೀಚರ್ ಇದ್ದಾಳಲ್ಲ, ಅವಳಿಗೆ ಸರಿ ಕಿವಿ ಕೇಳುದಿಲ್ಲ ಮತ್ತು ಮಾತು ಕೇಳುದಿಲ್ಲ. ಅದಕ್ಕೊಂದು ಅವಳಿಗೊಂದು ಮತ್ತು ಮಾಸ್ಟರ್ ಅದು 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 ಪ್ರೋಗ್ರಾಮ್ ಆದ ನಂತರ ಮಾತಾಡುವ. ಈಗ ಲೈವ್ ಹೋಗಿ ಆಗಿದೆ. 2 ಕಟ್ಟಿ ಇಡ್ಲಿಕ್ಕೆ ಹೇಳ ನಿಮ್ಮ ಹುಡುಗರ. ಏಯ್ ಹುಡುಗ ಸರ್ ಪ್ಲೀಸ್ ಪ್ಲೀಸ್ ಸರ್ ಸರ್ ಎಕ್ಸ್ಕ್ಯೂಸ್ ಪ್ಲೀಸ್ ಸರ್ ಕೊಡೆ ಬದಿಯಲ್ಲಿ ಇಡಿ. ಬೇಡ, ಮಳೆ ಬಂದ್ರೆ ಇನ್ನೊಬ್ಬ. ಲಕ್ಷಾಂತರ ಜನ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ. ದಯಮಾಡಿ ನಿಮ್ಮ ಕೊಡೆಯನ್ನ ಬದಿಗಿಡಿ ಸರ್ ಪ್ಲೀಸ್. ನಿಮ್ಮ ಕಳಕಳಿಯ ಒಂದು ವಿನಂತಿ ನನ್ನೊಂದಿಗೆ. ಸ್ಟಾರ್ಟಿಂಗ್ ಉಪದ್ರ ಮಾರೆ. ಇಲ್ಲಿ ಇಡ್ಬೋದಾ? ಇರ್ಲಿ ಸರ್. ಇದ್ದೆ ಇರ್ನ ಒಂಚೂರು ಫ್ಯಾಮಿಲಿದ ಬಗ್ಗೆ ಇರೇಕ್ ಜೋಕುಲಿತ್ ಸರ್. ಐ ಹ್ಯಾವ್ 2 daughters, both girls. ಗರ್ಲ್ಸ್ ಬಂಡ ಪೊಣ್ಣುಲೆ ಸರ್. ಅವು ಡಾಟರ್ಸ್ 2 ಪೊಣ್ಣುಲ್ ಬಂಡ ಪೊಣ್ಣುಲೆ. ನೀನು ನನಗೆ ಇಂಗ್ಲಿಷ್ ಕಲಿಸ್ಲಿಕ್ಕೆ ಬರಬೇಡ. ಸರ್ ಅವು ಪಂಡ 2 daughters both girls ಪಂಡ 2 ಜೋಕುಲು ಪೊಣ್ಣುಲು ಪೊಣ್ಣುಲೆ ಪೊಣ್ಣುಲೆ ಅಂತ. ಓಕೆ ಬೊಕ್ಕ ಬುಡಿದಿ ನೀನೆಂತ ಹುಚ್ಚರಾಗಿ ಮಾತಾಡುದು ಮಾರೆ. ಬುಡದಿ ಇಲ್ಲದ ಮಕ್ಕಳಾಗ್ತದ? ಈ ಒಂಜಿ ಕೋವಿಡ್ ದ ಟೈಮ್ ಉಡು ನಮ್ಮ ಬಾರ ಒಂಜಿ ಕಷ್ಟದ ಟೈಮ್ ಉಡು ಈ ಸ್ಕೂಲು ಈ ಶಾಲೆಲು ಈ ಹೈಸ್ಕೂಲು ಮಕ್ಕಳು ಫೇಸ್ ಮಲ್ಪುನಂಚಿನ ಪ್ರಾಬ್ಲಮ್ ಎಂಚಿನ ಸರ್. ಡೇವಿಡ್ ಶಾಲೆಗೆ ಬರಂದಿನೇ ಮಲ್ಲ ಪ್ರಾಬ್ಲಮ್. ಹೂ ಡೇವಿಡ್ ಸರ್? ಕೋವಿಡ್ ಕೋವಿಡ್ ಸರ್. ಕೋವಿಡ್-19 ಕೊರೋನಾ ಕೋವಿಡ್-19. ಅಕ್ಷರದ ಸುಟತ್ ನಿನಗೆ ಗೊತ್ತಿಲ್ಲ? ಅಕ್ಷರದ ಸ್ಫುಟತೆ ಅಕ್ಷರ ಸ್ಫುಟತೆ ಗೊತ್ತುಂಡು ಎಂಕೊಂತ ಏಜ್ ಆದ ಅಂಟಿನ ಚಾಪುಂಡು ಐನೇ ಫತ್ತೊಂದು ಆಡವನು ಬಟ್. ಸರ್ ಒಂದು ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಮಕ್ಕಳಿಗೆ, ಅದು ಕೂಡ ಈ ಪ್ರೈಮರಿ ಮತ್ತು ಹೈಸ್ಕೂಲ್ನ ಮಕ್ಕಳಿಗೆ ಯಾವಾಗ ಒಂದು ಶಾಲೆ ಶುರುವಾಗಬಹುದು? ನನ್ನ ಲೆಕ್ಕದಲ್ಲಿ ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡ್ಲಿ. ಯಾಕೆ ಸರ್ ಏಪ್ರಿಲ್ ಅಲ್ಲಿ? ಅದರ ತನಕ ಯಾಕೆ ವೇಟ್ ಮಾಡುದು? ಇಡೀ ಒಂದು ಅಕಾಡೆಮಿಕ್ ಇಯರ್ ಹೋಗ್ತದಲ್ಲ. ಆದ್ರೆ ಏಪ್ರಿಲ್ಗೆ ನನಗೆ ರಿಟೈರ್ಮೆಂಟ್ ಆಗ್ತದೆ. ಮತ್ತೆ ಇವರು ಏನು ಬೇಕಾದ್ರೂ ಹೊಡ್ಕೊಂಡು ಸಾಯ್ಲಿ. ಅಲ್ಲ ಮಾಸ್ಟರ್ನ ಕೂತ್ಕೊಂಡು ಇಲ್ಲಿ ಬೇಡದೆಲ್ಲ ಕ್ವಶನ್ ಕೇಳಿದ್ದೆಲ್ಲ ಸಜ್ಜಿಗತ್ತಿದ್ದೆ ಅದೆಲ್ಲ ಕೇಳಿದ್ದೆಲ್ಲ. ಸರ್ ನನ್ನ ಕೆಲಸ ಹಣೆ ಬಾರ ನಾನು ಹೇಳ್ಬೇಕು. ನಾನು ಕೆಲಸ ಮಾಡ್ತಾ ಇದ್ದೇನೆ ಸರ್. ನನ್ನ ಆಂಕರ್ ಆಗಿ ನನ್ನ ಕೆಲಸ. ಮಾತಾಡಬೇಡ ಭಾಷೆ ಇಲ್ಲದ ಪ್ರಾಣಿಯಾಗಿ ಬರ್ತಿದ್ದೆ. ಸಾರಿ ಸರ್. ನೀನು ಶಾಲೆಯಲ್ಲಿರುವಾಗ ನಾನು ನಿನ್ನ ಹತ್ರ ಒಂದು ಪ್ರಬಂಧ ಬರೀಲಿಕ್ಕೆ ಹೇಳಿದ್ದೆ. ರಾಮ ರಾವಣನನ್ನು ಹೇಗೆ ಕೊಂದ ಅಂತ. ಅದಕ್ಕೆ ನೀನು ಎಂತ ಮಾಡಿದಿ? 4 ಪೇಜ್ ಬರ್ದಿದ್ದೀಯಾ. ಬಡಿದು 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 ಎಂತ ಬಡಿದ? ಬೇರೆಯವರಲ್ಲಿ ಇರ್ತಿದ್ರೆ ಬಡಿದು ನಿನ್ನನ್ನು ಕೊಲ್ತಿದ್ರು. ನಾನು ಹಾಕಿ ಮಾತ್ರ ಇರಲಿಲ್ಲ. ಗೊತ್ತಾಯ್ತಲ್ಲ? ನನ್ನನ್ನು ಕರೆದು ಇನ್ನು ಕರಿಬಾರ್ದು. ನಿನ್ನ ಈ ಎಂತ ಸ್ಟುಡಿಯೋ ಅಂತ ಪೋಡಿಯಾ ಇಲ್ಲಿಗೆ ಕರಿಬಾರ್ದು. ಗೊತ್ತಾಯ್ತಲ್ಲ? ಬಡಿದು ಬಡಿದು ಕೊಂದಂತ 1 ಪೇಜ್ ಬರೆದು ಬಿಟ್ಟಿದ್ದೀಯಾ. ನೀನು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಯಾರಿಗೆ ಕಾಲ್ ಹಾಕ್ತಿದ್ದೆಲ್ಲ ಗೊತ್ತುಂಟು ನನಗೆ. ಅವಳು ಲಲಿತಾ ಮಾತಾಡ್ತಿರ್ಲಿಲ್ಲ, ಗೊತ್ತಿಲ್ಲ. ಕಟ್ ಮಾಡಬೇಡಿ. ಇವನ ಹಣೆ ಬರ ನಾನು. ಸರ್ ಇಂಕ ಮಾಸ್ಟರ್ದ ಬೊಕ್ಕ 3 ತಿಂಗಳ ಸಂಬಳ ಆತ ಜೊತೆ ಯಾನ್ 3ನೇ ಕ್ಲಾಸ್ಗೆ ಟೀಚ್ ಮಂತಂದಲೇರ್ನ ಸ್ಕೂಲ್ಡ್ ಗುರ್ತಾಂಡೆ. ಹೇಮಲತಾ ಅತ್ತ ಶಾಲಿನಿ ಕೇನ್ನಗ ಇಟ್ಟಿಂದು ಪಣಿ ಇರ್ಲತ್ತು ಉಂಡೊಂದು ಪಣಿ ಇರ್ಲಜ್ಜಿ ನಮ್ಮಡ ಬಾರಿ ಇಟ್ಟುಂಡು. ಅತೀರ ಎದಾಕೆ ಏನಾಗಲ್ಲ ಇಂಚನೆ ಪನ್ಪರದೆ ಸರ್ ಇಂಗುಲ್ ದಾದ ಮನ್ಪನ್ ಪನ್ನೆಗೆ ಸಂಬಳ ಕೊರಂದೆ ಅತೀರಿಗೆ ಆಪುಣ ಇಜ್ಜ ಪನ್ಲೆ ಅಂಚತ್ತಿ ತೆಂಕ ಅತ್ತೆ ಲಾಸ್ಟ್ ಟೈಮ್ ಕೇ ನೋಡಿರಟ ಆಪುಣ ಇಜ್ಜ ವಾಡು ಫಸ್ಟ್ ವಾಡು ಇಂಕ ಪಿದೈ ಪೋಯರ ಅವೊಂದಿಜ್ಜಿ ಬಕ ಅಲ್ಪಾಡ್ದು ಇಂದು ಬೈಜ್ಜಿ ಅಂಚಾದ ಇಂಕ ದಾಳ ಮಲ್ಪುಣ ಸ್ಥಿತಿ ಇಜ್ಜತ್ತ ಶಾಲಿನಿ. ಶ ಇರಡ ಪಾತಿರ್ದು ಪ್ರಯೋಜನ ಇಜ್ಜಿ ವೋಲ್ಟೇಜ್ ಸರ್ಡ ಕೊರ್ಲೆ ವೋಲ್ಟೇಜ್ ಸರ್ಡ ಫೋನ್ ಕೊರ್ಲೆ ಎಂದ. ಹಲೋ ಅಡ ಒಂಜಿ ಸಲ ಪಂಡಾರ್ ಪ್ರಾಬ್ಲಮ್ ಸಾಲ್ವ್ ಮನ್ಪೇರ್ ಸರ್ ಇನ್ನ ಸಂಬಳ ಆತ ಸರ್ ಈರೆ ಹೆಲ್ಪ್ ಮನ್ಪುಡೆ ಅಮ್ಮ ದಾಲ ಪೋಡಿರ್ ಚಮ್ಮ ಎಂಕುಲ್ ಮಲವಲ್ಲ ಪ್ರಾಬ್ಲಮ್ ಮುಲ್ಪ ಸಾಲ್ವ್ ಮಲ್ದ ಇರ್ನ 3 ತಿಂಗಳ ಸಂಬಳ ಆಪಿನಲ್ಕ ಯಾರು ಸ್ಟ್ಯಾಂಡ್ ಬರ್ತಾರೆ. ಅತ ಮಾತಾ ಈ ವ್ಯವಸ್ಥೆ ಮಲ್ಪುಂಡು ಬಕ ಏನಂದೆ ಮುಲ್ಪ ಸಟ್ಟೋಗುಲ್ಲ. ಸರ್ ಎಂಚಿನ ಸರ್ ಇತ್ತೆ ಒರ್ಮನೆ 10ನೇ ಕ್ಲಾಸ್ದ ಜೋಕುಲೆ ಗಣ್ಣ ಮಲ್ಲಿಜಿ ಎಂಗಲೆ ಗೊಂಜಿ ಅರ್ಥ ಆಪು. ಓಕೆ ಅಕಲ್ ಒಂಚೂರು ಮೆಚೂರ್ ಆತಿರ್ ಅಕಲಿಗೆ ಮೊಬೈಲ್ ಇಡು ಆನ್ಲೈನ್ ಇಡು ಮಲ್ಪುಲಿ ಅಂಡ ಈ ಪ್ರೈವೇಟ್ ಸ್ಕೂಲ್ ದಕುಲ್ ಪೋದು ಈ ಕೆಜಿದ ಜೋಕುಲೆಗೆ ಆನ್ಲೈನ್ ಕ್ಲಾಸ್ ರೂಮ್ ಅಲ್ದೇರ್ ಬಂಡ ಐಕ್ ನಾಚಿಗೆ ಮಾನ ಮರ್ಯಾದಿದಲ್ಲ ಉಂಡ ಸರ್. ಆನ್ಲೈನ್ ಕ್ಲಾಸ್ ಪಂಡ ಇಡೀ ದಿನ ಕ್ಲಾಸ್ ಉಜ್ಜಿ ಖಾಲಿ 15 ನಿಮಿಷ ಮಾತ್ರ. ಅವ್ ದಾಯಿ 15 ನಿಮಿಷ ಕ್ಲಾಸ್ ಕೊರ್ಪುನಿ ಪೇರೆಂಟ್ಸ್ ನಕ್ಲಿ ಫೀಸ್ ಕೊರ್ಪಿಚಾರ ಎಂಕ್ಲೆಗೆ ಹೈಕ್ ಪಡೋದು ಕ್ಲಾಸ್ ಏನು ಕುಡೋಂಜ್ ಬಂದ್ಪೇನು ಆ ಜೋಕ್ಲೇನು ಎಲ್ಲಿ ಪೊಡಿ ಜೋಕ್ಲೇನು ಈ ಕೆಜಿ ಕ್ಲಾಸ್ ಪಾಡುವಿರತ್ತ ಅದೊಂದು 2 ವರ್ಷ ವೆಯ್ಟ್ ಮಲ್ಪಾಡು ಒಂಜನೇ ಕ್ಲಾಸಿಗೆ ಹೋದು
ಅಡ್ಮಿಷನ್ ಕೊರಾಡು ಅಂಡ ಚಮಕ್ಲ ಕಾಸ್ತಲ ಕೊರಿಡು ಕೊರೋನಾಲ ಮುಗಿನಿ ಪೂರಲ ಮುಗಿನಿ ಅವು ನಿಕ್ಲೆಗ ಆಪು ನಿಕ್ಲೆ ಇಲ್ಲಲ್ಲ ಜೋಕುಲು ಪುಲ್ಲರ ಬಲಿ ಕಾಯಿ ಕೊಯ್ ಬುಲಿ ಅದ ಓಕೆ 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 ಎನ್ನ ನೆತ್ತ ಪುದಾರಡಿ ಎನ್ನ ಪುಲ್ಲಿ ಅಲ್ಲೇ ಎರಡು ಮೊಬೈಲ್ ಬಾಯ್ತು ಹೋ ಅಂದೆ ಆನ್ಲೈನ್ ಕ್ಲಾಸ್ ಗಂದಿ ಎರಡು ಮೊಬೈಲ್ ಬಾಯ್ತು ಆಯ್ತು ಮಲ್ಲ ಪುಲ್ಲಿ ಮೊಬೈಲ್ ಬತ್ತೊಂದು ಯಾನು ದಾದ ಬಾಲಿಗೆ ಅದು ಬರ್ತಾರೆ ತಾಗಣ ಬಲ್ಲ ನಾನು ಬಾಲಿಗುಲ್ಲ ಕತ್ತಿ ತಾಗಣ ಬಡ ಪಾರ್ಪೋ ತೂಪೆ ಎಂಚಿನ ಆಯ್ತು ಮೊಬೈಲ್ ಕಾರ್ ರೇಸ್ಗೂ ಕಾರ್ ತಾಗು ಅಂಚಿನ ಎಲ್ಲೇ ಪುಲ್ಲಿ ತೂಡಾಗ ಎಲ್ಲೇ ಪುಲ್ಲಿ ದಾಳೈತಿ ಮೊಬೈಲ್ ಬದು ఇంకెలా ఆగి మొబైల్ పాంత కొడుతున్నాను పారిపోతూపే అవించిన టెంపుల్ రన్నిಗೆ ಅವು ಇರೇ ಉಂತಾರ ಪೂಜಾ ಓಡೆ ಉಂತಾವನಿ ಏನೈನು ಉಂತಾರ ಪೊಂಡೆ ಬಕ್ಕ ಯಾನ ಟೆಂಪಲ್ ಡುಗಳೊಂದು ಓಯ್ಯ ನಮ್ಮಯ್ಯ ನಿರ್ಮಾಣಿ ತಾಯೇ ತಂದೆ ಆಸು ನೀನು ಶಿವನಿ ಅಯ್ಯ ಹಲೋ ಮಾಸ್ಟ್ರೆ ಹಾ ಯಾವತ್ತೆ ದಾದಾಲ್ ಬಿಡು ಮಾಸ್ಟ್ರೆ ಎಂಡ ಒಂಜಿ ಮೊಬೈಲ್ ಇಪ್ಪುಡು ಮಾಸ್ಟ್ರೆ ಜೋಕುಲು ಎನ್ಮ ಜೋಕುಲು ಚೊರೆ ಮಾಸ್ಟ್ರೆ ಎಂಕ ಮೊಬೈಲ್ ಕೊಡು ಎಂಕ ಮೊಬೈಲ್ ವಾ ಕ್ಲಾಸ್ ನಾನು ಕೊರ್ಪುಡು ಒಂದಿಲೇ ಅಲ್ಪ ಒಮ್ಮೆ ಆ ಹೆಣ್ಮ ಜೋಕುಲ್ ಮಲ್ಪನ ಟೈಮ್ ಬೆಂಡ್ರೆ ಪೋತು ಎಂಡ ಬೆಗೆ ಹೆಣ್ಮ ಮೊಬೈಲ್ ತೊಂದು ಈ ರಿಂಚಿನ ಬೆಲೆ ಮಲ್ಪನ್ ಸರ್ ಏನ್ ಅವಳು ಬಿಸಿ ಊಟ ಬೈಪೇಣ ಓ ಕುಕ್ಕು ಓಕೆ ಓಕೆ ಅಂದ್ ಬಿಸಿ ಊಟ ತಾಯಿ ಕುಕ್ಕು ಅಂದ ಕುಕ್ಕ ಗೋಂಕ ಪನ್ನಡ ಹಿಂದಿ ಟೀಚರ್ನ ವಾಯ್ಸ್ ಅಂತ ಎಡ್ಡೈತೆ ಆರ್ವರ ಸ್ವಾತಂತ್ರ್ಯ ದಿನಾಚರಣೆ ದಾನಿ ಸಾಂಗ್ ಪಂಡೆ ಯಾನು ಪಿರ ಹೊಡ್ದು ಓಹೋ ಇರ್ಲ ಪದ್ಯ ಮೊಬೈಲ್ ಇಂಕಾಯಿ ಓ ಅಂದೆ ಹಿಡಿದು ಬಕ್ಕೊಂತ ಕ್ಲೋಸ್ ಆಯ್ರು ಹಿಡಿದು ಕಾರ್ಲ ಎಂಡ ಹಿಂದಿಡೆ ಪಾತಿರಿ ಆನ್ಲ ಹಿಂದಿಡೆ ಪಾತಿ ಹೌದಾನಿ ಸರ್ ಹಿಂದಿ ಬಾತರ್ ನಿಗಲು ಪಂಡ ಚೋಕ್ಲಿ ಕಡ್ತಾ ಇರಬೇಕು ಪಾತಿ ಇರೇಗ್ ಬರ್ಪುಣ ಸರ್ ಎಡ್ಡೆ ಹಿಂದಿ ಬರ್ಪುಣ ಇರೇಗ್ ಎಂತ ತೋಡ ಆತ है थोड़ा जाता है ಜಾತಾಯ ಬಂತೆ ಮ್ಯಾನೇಜ್ ಮಾಡ್ಕೊಂತೀರ ಇನ್ನು ಜೋಕುಳು ತೂತು ಬೇತೇನೆ ಅಪ್ಪಣ ಪಾತೇನ ಸತ್ಯ ಅಕುಲು ಜಾಲ ಒಂದು ಮಾತ್ರ ಜೋಕುಳು ಅಂಚ ದಲ್ಲ ಬ್ರೇಕ್ ಬೋರ್ಡ ಸರ್ ನೀರ್ ಮುನಿ ಪರೋಡ ಇರೇಕೆ ಹೆಂಗ ದಾಳ ಬಿಟ್ಟು ವಾರ್ಲಿಕ್ಸ್ ತರ್ಪವಣ ಸ್ವಲ್ಪ ದಾಳ ಒಂಬ ಗಂಟೆ ಹಿಡಿದು 16 ಗಂಟೆ ಮುಟ್ಟ ಎಂಕ್ಲ ಕ್ಲಾಸು ಐದು ಬೊಕ್ಕದ ಈ 16 ಗಂಟೆ ಹಿಡಿದು 4 ಗಂಟೆ ಮುಟ್ಟ ಕ್ಲಾಸ್ ఉండతావు ಸ್ಪೆಷಲ್ ಕ್ಲಾಸು 10ನೇ ಕ್ಲಾಸ್ ತಕ್ಲಿ ಇದು ಆನ್ಲೈನ್ ಇಡ್ಲ ಸ್ಪೆಷಲ್ ಕ್ಲಾಸ್ ಉಂಡ ಒಂದು ಅದು ಪುಡ್ಚಿನ ಬಂದು ಕ್ಯಾನ್ಸಲ್ ಮಲ್ಪಗ ಏನಪ್ಪಗ ಬಂದ್ ಪಾಕಲ್ಲ ಒಂದು 16 ಗಂಟೆ ಹಿಡಿದು ಬೊಕ್ಕ ಒಂದು ತುಳು ಪಿಕ್ಚರ್ ಪಾಡ್ಲೆ ತುವಾಡು ತುಂಬದ ಮತ ಬೀಸತಿ ಬಾಬು ಒಳ್ಳಿ ತೋಟ ಬೊಕ್ಕ ಒಂದು ಚಟ್ಟ ಇರು ಒಂದು ಪ್ರಶ್ನೆಗೆ ಒಂದು ಸರಿಯಾದ ಆನ್ಸರ್ ಕೊಡ್ಪುಜಾರ್ ಸರ್ अरे मुझे नहीं साग रेत काले तुझे ते ऑनलाइन क्लास होता ना सर करंट होता सर काले घरचे करंट बेतागी तू एक काम कर उसका मतलब बिल बंद ना का तू मात्र करेक्ट ये पड़े मात्र ऑनलाइन क्लास पड़े के बिल बंद ना का ओके ओके सर करनी दे शाम और उले जाती है काले यार किसी से कर बोलूंगा साई आओ काले से कर तकली कान की जया ये जो फीस नागी ते को जवान नागी तो एकलो मोबाइल मका 8 मोबाइल भाई मुझे बापीडे सांगल्यारू 8 मोबाइल देऊन केला काले किसी हम और उले ता आवाज के वांटर ಇರಿ ಮಾತ್ರ ಎಡ್ಡೆ ಭಾಷೆ ಕಲ್ತಾರ ಇರ್ಕೊಂಡು ಕೂಡ ಭಾಷೆ ಒಪ್ಪಂದಿನಾರ ಸತ್ಯ ಅನ್ಕೊಂಡ್ರೆ ಭಾಷೆನೇ ಇಜ್ಜಿ ಅವು ಅಂಚನೆ ಮಲ್ತೊಂದಿಲ್ಲ ರೆಕಾರ್ಡ್ ದಿಂಚಿರು ಅಂಚೆ ಭಾಷೆ ಬಂದ ಈ ಭಾಷೆ ಬರಂದಿನಲ್ಕ ಮಲ್ತೊಂದಿಲ್ಲ ರೀ ನೀನು ಒಮ್ಮೊಮ್ಮೆ ನನಗೆ ಟೊಂಟಿಟ್ಟು ಮಾತಾಡ್ತೀನಿ ನನಗೆ ಗೊತ್ತಾಗ್ತದೆ ಆಯ್ತಾ ಸರ್ ಹಿಂದಿ ಟೀಚರ್ನ ಎಂತಲ್ಲ ಪಣ್ತುಜಿದ ಮುಟ್ಟ ಏ ಬಡ್ಡಿ ಮಗ ನೀನು ನನಗೆ ಕ್ವಶನ್ ಎಲ್ಲ ಕೊಟ್ಟಿದ್ಯಲ್ಲ ಅದ್ರಲ್ಲಿ ಇದು ಬರ್ದಿದ್ಯಾ ನೀನು ನನ್ನನ್ನು ಇಲ್ಲಿ ಕೂರಿಸಿ ಆಕ್ಟ್ ಮಾಡಿದ್ಯಲ್ಲ ಇದು ಸರಿಯಾ ಈ ಎಲ್ಲ ಪ್ರಶ್ನೆಗಳಿಗೆ ನೀವು ರೆಡಿ ಆಗ್ಬೇಕು ಸರ್ ನಾನು ಇದು ರೆಡಿ ಪೋಡು ಈಗ ರೆಡಿ ಆದು ಪೋಡು ಯಾನ್ ತುಲೆ ಯಾನ್ ಹೆಡ್ ಇರೇಕ್ ಹೆಡ್ ಮಾಸ್ಟರ್ ಬನ್ನ ಇರೇ ಕೋಪ ಬರ್ಪನ್ ಪ್ರಿನ್ಸಿಪಲ್ ಬನ್ ಬಾರು ಈ ಪ್ರಿನ್ಸಿಪಲ್ ದ ಕೇನ್ನ ಪ್ರಶ್ನೆ ಒಂದು ಪುರ ನೆಕ್ಕುರ ನಿಕೋಲ್ ರೆಡಿ ಪೋಡು ನನ್ನ ಹತ್ರ ಹಾಗೆಲ್ಲ ಮಾತಾಡ್ಬೇಕು ಗೊತ್ತಾಯ್ತಲ್ಲ ಭಾಷೆಯಲ್ಲಿ ಪ್ರಾಣಿಯಾಗಿ ನನ್ನ ಹತ್ರ ವರ್ತಿಸ್ಬೇಡ ನೀನು ನಾನು ಪಾಠ ಮಾಡ್ತಾ ಇರುವಾಗ ನನಗೆ ಗೊತ್ತುಂಟು ನಾನು ವಿಜ್ಞಾನ ಪಾಠ ಮಾಡುವಾಗ ನೀನು ಅದರ ಮಧ್ಯದಲ್ಲಿ ಬೇರೆ ವಿಜ್ಞಾನವಿಟ್ಟು ಓದ್ತಾ ಇದ್ದೆ ಹೌದು ನಾನು ಓದ್ತಾ ಇದ್ದೆ ಆದ್ರೆ ಅದೇ ವಿಜ್ಞಾನ ಪುಸ್ತಕವನ್ನ ನೀವು ಮನೆಯಲ್ಲಿ ಕೊಂಡೋಗಿ 2 ದಿವಸದ ನಂತರ ನಿಮಗೆ ರಿಟರ್ನ್ ಮಾಡ್ಲಿಲ್ವಾ ನೀವು 2 ದಿವಸ ನನ್ನ ಮಿಸ್ಸಸ್ ಇಡ್ಲಿಕ್ಕೆ ಬಿಡ್ಲಿಲ್ಲ ಹಾಗೆ ವಾಪಸ್ ಕೊಟ್ಟ ಸುಮ್ಮನೆ ಅದ್ರ ಹೀಗೆ ಮರೆ ಹೋಯ್ತ ಮರೆ ಕ್ಯಾಮರಾ ಉಂಟಾ ಇದು ಕ್ಯಾಮರಾ ಮರೆ ಅವು ಎನ್ನ ಕ್ಯಾಮರಾ ಇರ್ನ ಒಂದು ನಮಸ್ಕಾರ ಉಂಟು ಒಂಚೂರು ಆಲೋಚನೆ ಮಾಡ್ತಾರೆ ಟೈಮ್ ಕೊರು ಏನು ಪನ್ಪಾಯನ್ ಮುಲ್ಪ ಹತ್ತಿನಾಗ್ಲಿ ಒಂದು ಚಹಾ ಕೊರ್ಪಣ ಕ್ರಮಕ್ಕೆ ಇನ್ನೊಂದು ಬಿಸ್ಲರ್ದು ಎಲ್ಲಿ ಬಾಟ್ಲಿ ಕೊಡ್ದು ಅಡೆ ಕಟ್ಬಿಡು ನನ್ನ
ಏತು ಮಲ್ಲ ಮಲ್ಲ ಜನ ಈ ಟ್ಯಾಲೆಂಟ್ ಬಂತ ಕುಳಿದು ಗೊತ್ತಿರುವ ಇತ್ತೆ ಈ ಜೋಕುಲೇನು ಕಂಟ್ರೋಲ್ ಎಂಚ ಮಲ್ಪುನು ಕ್ಲಾಸ್ ಒಂಜಿ ಟೀಚರ್ ಉಪ್ಪುನು ಜೋಕುಲು 30-40 ಜೋಕುಲು ಉಪ್ಪುವ ಇತ್ತೆ ಇಲ್ಲಡ್ ಒಂಜಿ ಬಾಲೆ ಉಪ್ಪನಾಗನೆ ಅಪ್ಪ ಅಮ್ಮ ಕೇನುಜಿ ಅವ್ಳು ಟೀಚರ್ನ ಕಲೆ ಕೇನುಂಡ ಮುಪ್ಪ ಜೋಕುಲು ಒಂಜಿ ಟೀಚರ್ ಕೇನುಂಡ ಒಂಜಿ 30-40 ವರ್ಷ ದುಂಬು ಕೊರೋನಾ ಬೈದಳು ಇರ್ ದಾದ ಪನ್ಪಾರಿ ಒಂಜಿ ಜೋಕುಲು ಅಪ್ಪ ಅಮ್ಮಗ್ 10-16 ಜೋಕುಲು ಇತ್ತ ಅಪ್ಪಗ ಅಂತರ ಓಲ್ಡು ಅವಳು ತೊಂದರು ಈ ಕಾರ್ಯಕ್ರಮ ಮುಗಿಪಾನಗ ನಮ್ಮ ಮಾತ ವೀಕ್ಷಕರಿಗೆ ದೇಶ ವಿದೇಶ ಹಿಡಿದು ಜನಕ್ಕಳು ತೂವೊಂದುಲ್ಲೇರು ಓಕೆ ಬ್ರೇಕ್ ಬೋರ್ಡ್ ಸರ್ ನೀರು ಮುನಿ ಪರೋಡ ಇರಕ್ಕೆ ವಾರ್ಲಿಕ್ಕೆ ಸರ್ಪವಣ Be like Bola.